ಇತಿಹಾಸ ಪ್ರಸಿದ್ಧವಾದ ಕಾಸರಗೋಡು ಜಿಲ್ಲೆಯ ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ಮಾರ್ಚ್ 27ರಿಂದ ಆರಂಭಗೊಳ್ಳಲಿದ್ದು ಶ್ರೀ ಕ್ಷೇತ್ರಕ್ಕೆ ನಟ ಸುಮಂತ್ ತಲ್ವಾರು ಅವರು ಭೇಟಿ ನೀಡಿದ್ರು. ಇದೇ ವೇಳೆ ಮದೂರಿನ ಶ್ರೀ ಮದನಂತೇಶ್ವರ ದೇವಾಲಯದ ಸಂಪೂರ್ಣ ಇತಿಹಾಸದ ಬಗೆಗೆ V4 ನ್ಯೂಸ್ ತಯಾರಿಸಿದ ಡಾಕ್ಯುಮೆಂಟರಿಯನ್ನು ವೀಕ್ಷಿಸಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು. ಮಧುರ ದೇವಸ್ಥಾನ ಎಂಟೈರ್ ಫೀಲ್ಡ್ ಇಡೀ ಸ್ಟೋರಿ ಆರ್ಟ್ ಪೊರ್ಲ and making taking camera work voice over ಭಾರಿ ಪುಲ್ಲು ಏರಿಯಾ ಈ ದೇವಸ್ಥಾನ ವಿಷಯ ಗೊತ್ತಿಲ್ಲ ಈ ವಿಡಿಯೋ ಕೂಡ ಆಟೋಮೆಟಿಕ್ಲಿ ಆಗಲಿ ಕೂಡ ಗೊತ್ತಾಗ್ಕೊಂಡು ಭಾರಿ ಎಫರ್ಟ್ ಮಾಡಿದ್ರು. ವೆರಿ ಬ್ಯೂಟಿಫುಲ್ ಆ ಲ್ಯಾಂಗ್ವೇಜ್ ಎಲ್ಲ ಡಬ್ಬಿಂಗ್ ಮಾಡ್ಕೊಂಡು ಭಾರಿ ಯೂಸ್ ಆಗ್ಕೊಂಡು ಟೆಂಪಲ್ ಒಂದು ವಿಷಯ ಒಂದು 10 ನಿಮಿಷದೊಳಗೆ ಪೂರಕ್ಲಿ ಗೊತ್ತಾಗಬೇಕು ನೋಡಿ ಭಾರಿ ಕಷ್ಟ ಬೇಯಿದ್ರು ಗೊತ್ತು ಭಾರಿ ಔಟ್ಪುಟ್ ಭಾರಿ ರಿಯಲಿ ವೆರಿ ಮಚ್ ಇಂಪ್ರೆಸ್ಡ್ ಈ ಪಿಕ್ಚರ್ ಇಲ್ಲಕ್ಕನೆ ಎಫೆಕ್ಟ್ ವೆಲ್ ಇಸ್ ಆಲ್ಸೋ ಸ್ಟೋರಿ ಕರೆಕ್ಟ್ ಸ್ಟೋರಿ ಬಂತೆ ಸುಮಾರು ಜನಕ್ಕೆ ಡೌಟ್ ಒಂದು ಅಂಚಲ ಇಂಥ ಕ್ಲಾರಿಟಿ ಉಂಟು ಈ ವಿಡಿಯೋ. ಪ್ಲೀಸ್ ಎಂಜಾಯ್ ಮಾಡ್ತೀವಿ ಬನ್ನಿ ದೇವಸ್ಥಾನ. ಪುಷ್ಪರಾಜ್ ಶೆಟ್ಟಿ, V4 ನ್ಯೂಸ್, ಕಾಸರಗೋಡು.